ಪಂದ್ಯಾಟವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಆಗಿರುವ ಶ್ರೀಯುತ ಮೊಹಮ್ಮದ್ ಕೆ ಇವರು ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ. ನಮ್ಮ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ ಪೂಜ್ಯ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ಡಾನಾ ಅವರು, ನಮ್ಮ ಸಂತ ಸೆಬಾಸ್ಟಿಯನರ ಅನುದಾನಿತ ಪ್ರೌಢಶಾಲೆಯ ದೈಹಿಕ ನಿರ್ದೇಶಕರಾಗಿರುವ ಶ್ರೀಯುತ ಉರ್ಬನ್ ಮಸ್ಕರೇನ ಸರ್, ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆವರಿನ್, ಸಂತ ಸೆಬಾಸ್ಟಿಯನರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅನಿತಾ ನತಾಲಿಯಾ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಾಯಕರಾಗಿರುವಂತಹ ಮ್ಯಾನ್ವಲ್ ಸುಗೇಶ್, ಇವರೆಲ್ಲರನ್ನು ಆದರಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚೇತನ ಅಚೇತನಗಳೆರಡರಲ್ಲೂ ಶಾಂತ ಸ್ವರೂಪಿಯಾದ ಭಗವಂತನ ನೆಲೆಯಿದೆ. ಚೈತನ್ಯ ಸ್ವರೂಪಿಯಾದ ಭಗವಂತನ ಕೃಪೆ ಇಂದಿನ ಪಂದ್ಯಾವಳಿಯ ಮೇಲಿರಲಿ ಎಂಬ ಆಶಯದೊಂದಿಗೆ ಇದೀಗ ಪ್ರಾರ್ಥನೆ ಕಾಲೇಜಿನ ವಿದ್ಯಾರ್ಥಿ ಬಳಗದಿಂದ. ಹಕ್ಕಿಗಳು ನಿಮ್ಮಯ ನಾಮ ಸಾರುತ್ತಿದೆ, ಹಾಡುತ್ತೀಯ ಹಕ್ಕಿಗಳು ನಿಮ್ಮಯ ನಾಮ ಮಾಡುತ್ತಿದೆ. ಈ ಮುಂಜಾನೆಯ ಮನಗಳ ಅರುಣೋದಯ, ನಮ್ಮ ಮನವು ಕಾಯುತ್ತಿದೆ ಪ್ರಭು ನಿಮ್ಮಯ ದ್ವಾರದಿ ದರ್ಶನಕ್ಕೆ. ನಮ್ಮ ಮನವು ಕಾಯುತ್ತಿದೆ ಪ್ರಭು ನಿಮ್ಮಯ ದ್ವಾರದಿ ದರ್ಶನಕ್ಕೆ. ಭಕ್ತಿ ಭಾವದಿ ನಿಮ್ಮ ಸನಿಹವ ಹುಡುಗಿ ಬಂದೆವು, ಜ್ಞಾನ ವಿನಯ ಮನವ ನೀಡು ಎಂದು ಬೇಡ್ವೆವು. ಪ್ರಭು ಎನ್ನನು ಧನ್ಯನಾಗಿಸು, ನಮ್ಮ ಪಾಲಿಸು. ಮಕ್ಕಳೆಮ್ಮನು ದಾರಿಗಳು ನಿಮ್ಮಯ ಸೃಷ್ಟಿಯ ಸಾರುತ್ತಿದೆ, ಹಾರುತ್ತೀಯ ಹಕ್ಕಿಗಳು ನಿಮ್ಮಯ ನಾಮವ ಹಾಡುತ್ತಿವೆ. ದಾರಿಗಳು ನಿಮ್ಮಯ ಸೃಷ್ಟಿಯ ಸಾರುತ್ತಿವೆ, ಹಾರುತ್ತೀಯ ಹಕ್ಕಿಗಳು ನಿಮ್ಮಯ ನಾಮವ ಹಾಡುತ್ತಿವೆ. ಈ ಮುಂಜಾನೆಯ ಮನಗಳ ಅರುಣೋದಯ, ನಮ್ಮ ಮನವು ಕಾಯುತ್ತಿದೆ ಪ್ರಭು ನಿಮ್ಮಯ ದ್ವಾರದಿ ದರ್ಶನಕ್ಕೆ. ನಮ್ಮ ಮನವು ಕಾಯುತ್ತಿದೆ ಪ್ರಭು ನಿಮ್ಮಯ ದ್ವಾರದಿ ದರ್ಶನಕ್ಕೆ. ಸಂಸ್ಥೆಗಳ ಮುಖ್ಯಸ್ಥರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಮಂಗಳೂರು ಮೇಯರ್ ಅವರು ಆಗಮಿಸಬೇಕಾಗಿತ್ತು. ಅವರು ತುರ್ತು ಕಾರ್ಯದ ನಿಮಿತ್ತ ಮಂಡಳಿ ಪರವಾಗಿ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ಪ್ರಕಾಶ್ ಜೆ ಸಾಲಿಯನ್, ಕಾರ್ಪೊರೇಟರ್ ಮಂಗಳೂರು ಸಿಟಿ ಕಾರ್ಪೊರೇಷನ್. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ನಿತಿನ್ ಕುಮಾರ್ BK, ವಾಣಿಜ್ಯ ತೆರಿಗೆ ಅಧಿಕಾರಿಯ ಇನ್ಸ್ಪೆಕ್ಟರ್ ಆಗಿ ಮಂಗಳೂರು ವಲಯದ ವಾಣಿಜ್ಯ ತೆರಿಗೆ ಅಧಿಕಾರಿ ಅವರು ಆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಗೆ ಸಹಕಾರ ನೀಡುತ್ತಿರುವ ಮಿಸ್ಟರ್ ಗೋಕುಲ್ ಕೆ, ಪ್ರೊಪ್ರೈಟರ್ ಗೋಕುಲ್ ಕ್ಯಾಟರರ್ಸ್ ಕದ್ರಿ, ಇವರು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯವನ್ನು ನೀಡಿದ್ದಾರೆ. ವೇದಿಕೆಯಲ್ಲಿ ಅವರು ಇದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು
ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿದ್ದಾರೆ ಶ್ರೀಯುತ ಪ್ರೇಮ್ನಾಥ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತ. ನಮ್ಮ ಸೈಂಟ್ ಸೆಬಾಸ್ಟಿಯನ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದ ನಮ್ಮ ಉಪ ಪ್ರಾಂಶುಪಾಲರಾಗಿದ್ದ ಶ್ರೀಮತಿ ಪ್ರಮೀಳಾ ಡಿಸೋಜ, ನಮ್ಮ ಅನುದಾನಿತ ಹೊಲಿಯೇಜ್ ಶಾಲೆ ಮುಖ್ಯಸ್ಥೆ ಸಿಸ್ಟರ್ ಸೆವರಿನ್ ಫರ್ನಾಂಡಿಸ್, ಅದೇ ರೀತಿ ನಮ್ಮ ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಅನಿತಾ ನತಾಲಿಯಾ, ನಮ್ಮ ವಿದ್ಯಾಸಂಸ್ಥೆಗಳ ಎಲ್ಲ PT ಸರ್ ಅವರಿಗೂ, ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ನೀಡುತ್ತಿರುವ ನಮ್ಮ ವಿವಿಧ ಶಾಲೆಯ PT ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆದ ಶ್ರೀಯುತ ವಿಜಯಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತ. ಸ್ವಾಗತಿಸಿದ ಪ್ರಾಂಶುಪಾಲರಿಗೆ ತುಂಬು ಹೃದಯದ ಸ್ವಾಗತ. ಗೆಲುವೆಂಬ ಹೂ ಕ್ರೀಡಾಪಟುಗಳ ಮುಡಿಗೇರಲೆಂಬ ಆಶಯದೊಂದಿಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಮುಖ್ಯ ಅತಿಥಿಗಳು, ಸಮಾರಂಭದ ಅಧ್ಯಕ್ಷರು ಹಾಗೂ ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೀಪ ನಮ್ಮ ಮನದಾಳದ ಕತ್ತಲೆ ಅಜ್ಞಾನವನ್ನು ಕಳೆದು ಸುಜ್ಞಾನದತ್ತ ಬೆಳಕಿನತ್ತ ನಡೆಸುವ ದಾರಿದೀವಿಗೆ. ನಮ್ಮ ಕ್ರೀಡಾಪಟುಗಳು ನೂರ್ಮಡಿ ಉಲ್ಲಾಸ ಉತ್ಸಾಹಗಳೊಂದಿಗೆ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲೆಂಬ ಶುಭಾಶೀರ್ವಾದಗಳೊಂದಿಗೆ ದೀಪ ಬೆಳಗುತ್ತಿದ್ದಾರೆ ಘನವೆತ್ತ ಗಣ್ಯರು. ಮೌಲ್ಯಗಳು ಮತ್ತು ಮನುಷ್ಯನ ಬೆಸುಗೆ, ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಒಬ್ಬ ಕ್ರೀಡಾಪಟು ಕ್ರೀಡೆಯಲ್ಲಿ ಭಾಗವಹಿಸುವಾಗ ಅವನಿಗೆ ಮೇಲು ಜಾತಿ ಕೀಳು ಜಾತಿ ಮೇಲಿನವ ಕೆಳನಗ ಯಾವುದೇ ಭಾವನೆ ಬರುವುದಿಲ್ಲ. ಒಂದೇ ಬರುವಂಥದ್ದು ಕ್ರೀಡಾ ಪ್ರೇಮ ಮತ್ತು ಕ್ರೀಡಾಭಿಮಾನ. ಈ ಒಂದು ಜಾತ್ಯತೀತ ಮನವನ್ನು ಇಟ್ಟುಕೊಂಡು ಇವತ್ತು ಇಂಟರ್ ಕಾಲೇಜೇಟ್ ಟೂರ್ನಮೆಂಟನ್ನು ಇಲ್ಲಿ ಆಯೋಜಿಸಿದ್ದಾರೆ. ಆಯೋಜಿಸಿದ ಕಾಲೇಜಿಗೂ ಅದರ ಸಂಬಂಧಪಟ್ಟ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾ ದೈಹಿಕ ಶಿಕ್ಷಕರಿಗೂ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಕ್ರೀಡೆಯಲ್ಲಿ ಯಾವ ರೀತಿ ನಾವು ಭಾವನೆಯನ್ನು ಹೊಂದ್ತೇವೆ ಅದೇ ಭಾವನೆಯನ್ನು ಹೊತ್ತುಕೊಂಡು ನಾವು ಜೀವನ ಸಾಗಿಸಬೇಕು. ಆಗಸ್ಟ್ 15ರಂದು ಇದೇ ಕ್ರೀಡಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಫುಟ್ಬಾಲ್ ಅಸೋಸಿಯೇಷನ್ನ ವತಿಯಿಂದ ಕ್ರೀಡೆ ನಡೆಯಿತು. ಇವತ್ತು ಈ ಕ್ರೀಡಾಂಗಣವನ್ನು ಈ ಹಿಂದೆ ಸಾಧಾರಣ 10-30 ವರ್ಷಗಳ ಮುಂಚೆ ದಾನಿಗಳು ಇದನ್ನು ನೀಡಿರುವುದು. ಒಬ್ಬ ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀಡಿದಂತಹ 26 ಎಕರೆ ಜಾಗವನ್ನು ಅಂದಿನ ಮುನ್ಸಿಪಾಲಿಟಿಗೆ ಉದಾರವಾಗಿ ಕೊಟ್ಟದ್ದು. ನಾವು ಅವರನ್ನು ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಅಂದು ಕೊಡದೇ ಇದ್ದರೆ ಈ ಕ್ರೀಡೆ ನಡೆಸಲಿಕ್ಕೆ ನಮಗೆ ಜಾಗ ಸಿಗ್ತಿರಲಿಲ್ಲ. ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಫುಟ್ಬಾಲ್ ಗ್ರೌಂಡನ್ನು ನಾವು ಇದಕ್ಕೆ ಟರ್ಫ್ ಹಾಕಿ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಮಂಗಳೂರು ಮಹಾನಗರ ಪಾಲಿಕೆ ಕ್ರೀಡಾ ಇಲಾಖೆ ಇದನ್ನು ಹಸ್ತಾಂತರಿಸಿದೆ. ಆ ಕೆಲಸ ಇವತ್ತಿನವರೆಗೆ ಆಗಲಿಲ್ಲ, ಮುಂದಿನ ದಿನದಲ್ಲಿ ಆಗ್ಬೋದು. ಇನ್ನು ಇದೇ ತಿಂಗಳ 15ನೇ ತಾರೀಕಿನಂದು ಭಾಳ ಸಂಭ್ರಮದ ಒಂದು ಕೆಲಸ ಆಗ್ತಾ ಇದೆ. ಈ ಕ್ರಿಶ್ಚಿಯನ್ ಸಮುದಾಯದ ಧರ್ಮಾಧ್ಯಕ್ಷರ ಪದಗ್ರಹಣ ಸಮಾರಂಭ ಅದು ಇಲ್ಲಿ ರೊಸಾರಿಯೋ ಚರ್ಚ್ ಹಾಲ್ನ ಆ ಒಂದು ಮೈದಾನದಲ್ಲಿ ನಡೆಯಲಿಕ್ಕುಂಟು. ಅದಕ್ಕೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದ ಭೇದ ಭಾವ ಇಲ್ಲದೆ, ಯಾಕಂತ ಹೇಳಿದರೆ ಆ ಸಭೆಯಲ್ಲಿ ನಾನಿದ್ದೆ, ಎಲ್ಲರೂ ಒಟ್ಟು ಸೇರಿ ಆ
ಪದಗ್ರಹಣ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. ಅದು ಸಾಧಾರಣ 32 ವರ್ಷದ ನಂತರ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ನಾನು ಕೂಡ ಒಂದು ಶಾಲೆಯಲ್ಲಿ ಶಿಕ್ಷಕನಾಗಿದ್ದವ. ಹರಿನಾಕ್ಷ ಸರ್ ಅವರು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿದ್ದರು ಒಂದು ಕಾಲದಲ್ಲಿ. ಅವರಲ್ಲಿ ಒಂದು ಮನೋಭಾವ ಇತ್ತು, ಮಕ್ಕಳನ್ನು ತರಬೇತಿಗೊಳಿಸುವಂಥದ್ದು, ಮಕ್ಕಳನ್ನು ಕಾಂಪಿಟೇಷನ್ಗೆ ಇಳಿಸುವಂಥದ್ದು. ಕೆಲವರು ವಿದ್ಯಾರ್ಜನೆ ಮೂಲಕ ಕಾಂಪಿಟೇಷನ್ಗೆ ಹೋಗ್ಬೋದು, ಇನ್ನು ಕೆಲವರು ಕ್ರೀಡೆಯ ಮೂಲಕ ಹೋಗ್ಬೋದು, ಇನ್ನು ಕೆಲವರು ಕಲಾವಿದರಾಗಿ ಕೂಡ ಹೋಗ್ಬೋದು. ನಿಮ್ಮಲ್ಲಿ ಶ್ರೇಷ್ಠವಾದ ಆ ಒಂದು ಸುಪ್ತ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹುಡುಕಿ ಹೊರತೆಗೆಯುವಂಥದ್ದು ಪ್ರತಿಯೊಬ್ಬರ ಶಿಕ್ಷಕರ ಜವಾಬ್ದಾರಿ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಒಂದು ಕೊಟೇಶನ್ ಇದೆ, ಕಲಿಸುವುದು ಮತ್ತು ಬೆಳೆಸುವುದು. ಎಲ್ಲರೂ ಕಲಿಸುತ್ತಾರೆ, ಬೆಳೆಸುವವರು ಎಷ್ಟು ಜನ ಇದ್ದಾರೆ ಅಂತೇಳಿ. ಅದು ನನ್ನ ಕಣ್ಣಿಗೆ ಕಂಡಾಗೆ ಹರಿನಾಕ್ಷ ಸರ್ ಅವರು ಇವತ್ತು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರು ಕೂಡ ನಿಮ್ಮನ್ನು ಬೆಳೆಸ್ತಾ ಇದ್ದಾರೆ. ನೀವು ಬೆಳೆಯಲಿಕ್ಕೆ ಪ್ರಯತ್ನ ಪಡಬೇಕು. ನಿಮಗೆ ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟದನ್ನು ಉಪಯೋಗಿಸಿ ಜೀವನದಲ್ಲಿ ನಾವು ಭಾರತೀಯರು ಜಾತ್ಯತೀತ ತತ್ವದಲ್ಲಿ ನಾವು ಬಾಳಬೇಕೆಂಬ ಏಕೈಕ ಉದ್ದೇಶದಿಂದ ಇವತ್ತು ನಮ್ಮ ಮನಸ್ಸಿನ ಆ ಭೇದ ಭಾವ ದೂರಾಗಿ ನಾವೆಲ್ಲರೂ ಭಾರತೀಯರೆಂದೇಳಿ ಈ ದೇಶದಲ್ಲಿ ಜೀವಿಸುವ ಎಂಬ ಘೋಷಣೆಯೊಂದಿಗೆ ಇವತ್ತಿನ ಈ ಫುಟ್ಬಾಲ್ ಕ್ರೀಡೆಯನ್ನು ಉದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಪ್ರಥಮವಾಗಿ ವಿದ್ಯಾರ್ಥಿಗಳೇ, ನಿಮಗೆ ಶುಭವನ್ನು ಕೋರುತ್ತೇನೆ. ಭಗವಂತನ ಆಶೀರ್ವಾದ ನಿಮ್ಮ ಎಲ್ಲರೊಡನೆ ಇರಲೆಂಬುದೇ ನನ್ನ ಹಾರೈಕೆಯಾಗಿದೆ. ಫುಟ್ಬಾಲ್ ಅಂತ ಹೇಳುವಾಗ ಖಂಡಿತವಾಗಿ ಮೆಸ್ಸಿ, ರೊನಾಲ್ಡೋ ಈ ಹೆಸರುಗಳು ನಿಮಗೆಲ್ಲರಿಗೂ ಖಂಡಿತವಾಗಿ ಪರಿಚಿತ ಹೆಸರುಗಳು. ಬಹುಶಃ ಈ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಆಟವಾಡಿ ಕ್ರಿಸ್ಟಿಯಾನೋ ರೊನಾಲ್ಡೋ ಗಳಿಸಿದಷ್ಟು ಹಣ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಗಳಿಸಿಲ್ಲ. ಆದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ತಾನೇನು ಗಳಿಸಿದ್ದ ಅದನ್ನೆಲ್ಲವನ್ನು ದಾನವಾಗಿ ಕೊಟ್ಟಿದ್ದಾನೆ. ಅದೊಂದು ವಿಶೇಷ ಸಂಗತಿಯಾಗಿದೆ. ಕ್ರಿಸ್ಟಿಯಾನೋ ರೊನಾಲ್ಡೋರವರ ತಾಯಿ ಅವರಿಗೆ ಕ್ಯಾನ್ಸರ್ ರೋಗವಾಗಿತ್ತು. ಅದನ್ನು ನೋಡಿ ಅವರ ಸೇವೆಗೈದ ಆ ಆಸ್ಪತ್ರೆಗೆ ಅವರು ಸುಮಾರು $100 ಲಕ್ಷ ದಾನವಿತ್ತರು. ಇನ್ನೊಂದು ಗಳಿಗೆಯಲ್ಲಿ ಒಬ್ಬ ಪುಟ್ಟ ಬಾಲಕನಿಗೆ, 9 ವರ್ಷ ಪ್ರಾಯದ ಬಾಲಕನಿಗೆ ಕ್ಯಾನ್ಸರ್ ರೋಗ ಬಂದಾಗ $10 ಲಕ್ಷ ದಾನ ಮಾಡಿದರು. ಅವರಿಗೆ ಗೌರವ ಕೊಟ್ಟು ಒಂದು ಗೋಲ್ಡನ್ ಶೂ ಅಂತ ಕೊಟ್ಟಿದ್ದರು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರಿಗೆ. ಅದನ್ನು ಮಾರಾಟ ಮಾಡಿಬಿಟ್ರು, ಏಲ ಮಾಡಿಬಿಟ್ರು. ಅದರಲ್ಲಿ ಬಂದಿದ್ದ $150 ಲಕ್ಷ ಈ ಕ್ಯಾನ್ಸರ್ ರೋಗದ ಬಗ್ಗೆ ಸೂಕ್ತವಾದ ಮದ್ದನ್ನು ಕಂಡುಹಿಡಿಯಲು ಎಲ್ಲ ಹಣವನ್ನು ದಾನವಾಗಿ ಕೊಟ್ಟಿದ್ದಾರೆ. ವಿಶೇಷವೇನೆಂದರೆ ಈ ಕ್ರೀಡಾ ಸ್ಫೂರ್ತಿಯ ಮೂಲಕ ತನ್ನ ಛಲದ ಜೀವನದ ಮೂಲಕ ಪರರಿಗೆ ತಾನು ಸೇವೆ ಕೊಡಬೇಕಂತ ಒಂದು ಉತ್ತಮ ಚಿಂತನೆ. ಮದ್ಯವ್ಯಸನ ಇಲ್ಲ, ಡ್ರಗ್ಸ್ ಇಲ್ಲ, ಆದರೆ ಪರರಿಗೆ ಸೇವೆ ಮಾಡುವಂಥ ಒಂದು ಅತ್ಯುತ್ತಮವಾದ ಜೀವನ. ಅದು ನಿಮಗೆ ಫುಟ್ಬಾಲ್ ಆಡುವ ಎಲ್ಲ ಮಕ್ಕಳಿಗೆ ಒಂದು ಪ್ರೇರಣೆಯಾಗಲಿ ಎಂಬುದು ನನ್ನ ಆಸೆಯಾಗಿದೆ. ಅದೇ ರೀತಿ ಮೆಸ್ಸಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಮೆಸ್ಸಿ ಅವರು ಫುಟ್ಬಾಲ್ ಆಡುವವರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ದ ಡೇ ಯು ಥಿಂಕ್ ದ್ಯಾಟ್ ದರ್ ಈಸ್ ನೋ ನೀಡ್ ಆಫ್ ಇಂಪ್ರೂವ್ಮೆಂಟ್ ಇನ್ ಮೈ ಗೇಮ್, ದಟ್ ಈಸ್ ದ ಡೇ ಟು ರಿಟೈರ್. ನನ್ನ ಜೀವನದಲ್ಲಿ ನಾನು ಫುಟ್ಬಾಲ್ ಆಡುವಾಗ ನನಗೆ ಇನ್ನೂ ಕಲಿಯುವ ಅಗತ್ಯತೆ ಇಲ್ಲ ಎಂಬ ಚಿಂತನೆ ಯಾವ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬರ್ತದೆ, ಆ ದಿನ ನೀವು ಫುಟ್ಬಾಲ್ನಿಂದ ರಿಟೈರ್ ಆಗಿ ಅಂತ ಮೆಸ್ಸಿ ಅವರು ಹೇಳಿದ್ದಾರೆ. ಅದೇನೆಂದರೆ ಪ್ರತಿನಿತ್ಯ ಪ್ರತಿ ಹಂತದಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನು ಕಲಿತು ಬಹಳ ಉತ್ತರೋತ್ತರವಾಗಿ ನಾವು ಬೆಳೆಯಬೇಕೆಂಬುದು ಮೆಸ್ಸಿ ಅವರ ಆಸೆ ಆಗಿತ್ತು. ಅಂತಹ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬರಲಿ. ಶಾಲೆಯಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಮುಂದಕ್ಕೆ ಹೋಗುತ್ತಾ ನಮ್ಮ ರಾಷ್ಟ್ರವನ್ನು ಇಡೀ ಪ್ರಪಂಚದಲ್ಲಿ ಫುಟ್ಬಾಲ್ನಲ್ಲಿ ಒಂದು ಹಿರಿಮೆ ತರುವಂಥ ರಾಷ್ಟ್ರವನ್ನು ಮಾಡಲು ನೀವೆಲ್ಲರೂ ಶ್ರಮಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ತಮಗೆ ಶುಭವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ನುಡಿಗಳ ಮೂಲಕ ನಮ್ಮ ನಡೆಯನ್ನು ನಿರ್ದೇಶಿಸಿದ ಪೂಜ್ಯ ಸಂಚಾಲಕರಿಗೆ ಧನ್ಯವಾದಗಳು. ಇದೀಗ ಸಂಭ್ರಮದ ಕಡಲಾಗಿರುವ ಇಂದಿನ ಉದ್ಘಾಟನಾ ಸಮಾರಂಭದ ಸುಂದರ ನೆನಪುಗಳೆಂಬ ನಾವೆಯಲ್ಲಿ ನಾವಿಕರಾಗಿ ಪಯಣಿಸಿದ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆ ಇತ್ತು ಗೌರವಿಸಲಿದ್ದಾರೆ ನಮ್ಮ ಪೂಜ್ಯ ಪ್ರಾಂಶುಪಾಲರಾದ ಫಾದರ್ ಎಡ್ವಿನ್ ಮಸ್ಕರೇನಸ್ರವರು.
ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿರುವಂಥ ಶ್ರೀಯುತ ಪ್ರಕಾಶ್ ಡಿ ಸಾಲಿಯನ್, ಮಂಗಳೂರು ವಿಭಾಗದ ವಾಣಿಜ್ಯ ತೆರಿಗೆ ಅಧಿಕಾರಿಯಾದಂಥ ನಿತಿನ್ ಕುಮಾರ್, ಗೋಕುಲ್ ಕ್ಯಾಟರ್ಸ್ನ ಮಾಲೀಕರಾದಂಥ ಗೋಕುಲ್ ಕೆ ಹಾಗೂ ಕಟೀಲು ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ಸಂಯೋಜಕರಾದಂತಹ ವಿಠಲ್ ವಿಜಯ್ ಕುಮಾರ್ ಅವರಿಗೂ ಒಂದೇ ಮಾತಿನಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. Hold it up, we gon' burn it down. ಎರಡು ಟಿಪ್ಪು ಸುಲ್ತಾನ್ ಜೈನ್ ಪಿಯು The second match is going on between Bharat Ullal versus Tipu Sultan PU College. Be ready for the next match.
ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕ್ರೀಡಾಭಿಮಾನಿಗಳಿಗೂ ಅದೇ ರೀತಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Fold it up, we gon' burn it down. Third match, What Ratio College, Vidya College. ಆ ತಂಡಗಳು ಸಿದ್ಧರಾಗಿರಬೇಕು.
ಬಂದರೆ ಮಾತ್ರ ಮ್ಯಾಚ್ ಆಡಲಿಕ್ಕೆ ನೆಕ್ಸ್ಟ್ ಮ್ಯಾಚಿಗೆಲ್ಲ ಮ್ಯಾಚ್ ಇದೆ, ಸಿಗಲ್ಲ. ಮುಂದಿನ ಎಲ್ಲ ಪಂದ್ಯಾಟಕ್ಕೂ ಅದು ಕಡ್ಡಾಯವಾಗಿರ್ತದೆ. ಇನ್ನೊಮ್ಮೆ ಕೇಳ್ಕೊಳ್ಬೇಕಾದ್ರೆ ಫಸ್ಟ್ PUC ಒರಿಜಿನಲ್ ಮಾರ್ಕ್ ಕಾರ್ಡ್ ಬಂದಿರುವುದಿಲ್ಲ, ಅದರ ಬದಲಾಗಿ SSC ಮಾರ್ಕ್ ಕಾರ್ಡ್ ಬಂದಿರುವುದಿಲ್ಲ, ಅದರ ಬದಲಾಗಿ TC ಜೆರಾಕ್ಸ್ ಮಾಡಿ ರೋಟರಿ PU ಕಾಲೇಜ್ ಮತ್ತು ವಿಜಯ ಕಾಲೇಜ್ ಎರಡು ತಂಡಗಳು ರೋಟರಿ PU ಕಾಲೇಜ್ ಮತ್ತು ವಿಜಯ ಕಾಲೇಜ್ ತಕ್ಷಣ ಎರಡು ತಂಡಗಳು ವೇದಿಕೆ